సొల్మిలు నమ్మకుడ్ల తుడు వార్తలు ముఖ్యాంశాలు. ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರಡು ಮಾರ್ನಿಮಿದ ಮುಗಿತಲ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಹಿಡಿದು ಧರ್ಮ ಸಂದೇಶ. ಸುರತ್ಕಲ್ ಚೈತ್ರ ಕುಂದಾಪುರ ಮಲ್ತನ ಭಾಷಣವು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಹಿಡಿದು ಭಾರಿ ವಿರೋಧ. ಪೊಣ್ಣು ಜೋಕಿನ ಮಿತ್ತು ದೂರುಪಾಡ್ನಾಗ ಜಾಗ್ರತೆ ಒಪ್ಪಡು ಶಕುಂತಲಾ ಶೆಟ್ಟಿ. ಮಾರ್ನಿಮಿದ ವೇಷಪಾಡ್ದು ಪೆರಾರದ ಗೋಪಾಲ ದೇವಾಡಿಗರ್ನ ಮರ್ದದ ಖರ್ಚಿಗೆ ಪಣವು ಸಾಯುವುದಗೈನ ವಿಶ್ವ ಹಿಂದೂ ಪರಿಷತ್ ಕಜಪದವು. ಹುಷಾರಿ ಜನನ ಇರುವೇರು ಬಡವರಿಗೆ ಅಖಿಲ ಭಾರತ ಬಿಲ್ಲವ ಸಂಗುಡ್ದು ಪಣವು ಸಾಯ. ಬಂಟ್ವಾಳ ಮಂಡಳಿದ ಮಾರ್ಗಸೂಚಿ ಕಟ್ಟೆ ಬೊಕ್ಕ ಭಗವಧ್ವಜ ಹಾಳು ಮಲ್ತಿನ ಬಗೆಟ್ ವಿಶ್ವ ಹಿಂದೂ ಪರಿಷತ್ ಹಿಡಿದು ಪೊಲೀಸರಿಗೆ ದೂರು. ಬಂಟ್ವಾಳ ಪೊಲೀಸರು ಹಿಡಿದು ತನಿಖೆ. ವಾರ್ತೆ ವಿವರ. ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರಡು ನಡತಿನ ಮಾರ್ನಿಮಿ ಉಚ್ಚಯ ಐತರ ಕೇರ್ಯಾಂಡ್ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿರ್ನ ದುಂಬಾಳ್ತಿಡು ಆನೆ ಧನ್ವಂತರಿ ಹೋಮ, ಚಂಡಿಕಾ ಹೋಮ, ಮಧುಕರಿ ಸೇವೆ ಬೊಕ ಧರ್ಮಸಭೆ ನಡಪಾದಿತ್ತಿರು. ಸ್ವಾಮೀಜಿರು ಧರ್ಮ ಸಂದೇಶ ಕೊರಿಯರು. ಬಂಟ್ವಾಳ ತಾಲೂಕುದ ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರಡು ನಡಪಾಯಿನ ಮಾರ್ನಿಮಿ ಉಚ್ಚೇಡು ಐತರ ಮುಗಿತಲ ಬೊಕ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ಅಟ್ಟಣೆಯಾಗಿತ್ತವೆ. ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯನ್ನ ದುಂಬಾಳ್ತಿದೆ ಕಾರ್ಯಕ್ರಮಗಳು ನಡೆತವೆ. ಕಾಂಡ ಗಣಪತಿ ಹೋಮ, ಶ್ರೀ ಕುಂಭೇಶ್ವರಿ ಪೂಜೆ, ಪೇರ್ದ ಅಭಿಷೇಕ ಮಲ್ತೆ ಧನ್ವಂತರಿ ಹೋಮ, ಚಂಡಿಕಾ ಹೋಮ ನಡಪಾಯಿರು. ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಹಿಡಿದು ಮಧುಕರಿ ಸೇವೆ ನಡೆತವೆ. ಧಾರ್ಮಿಕ ಸಭೆಡು ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿರು ಧರ್ಮ ಸಂದೇಶ ಕೊರಿಯರು. ಸ್ವಾರ್ಥದಾಂತಿನ ಮನಸ್ಸದ ಸೇವೆ ನಿರುತೋನ್ನ ದೇವಿ ಎಡ್ಡೆ ಫಲನು ಒದಗಾವೇರೆಂದು ಸ್ವಾಮೀಜಿರು ಪಂಡಿರು. ಯಕ್ಷಗಾನ ಸಂಘಟಕರು ಭುಜಬಲಿ ಧರ್ಮಸ್ಥಳ ಉದ್ಯಮಿಲೈನ ಭಾಸ್ಕರ ಶೆಟ್ಟಿ ಪುಣೆ, ಸೌಂದರ್ಯ ರಮೇಶ್ ಬೆಂಗಳೂರು, ಕತಾರ್ದ ರವಿ ಶೆಟ್ಟಿ ಮುಡಂಬೈಲ್, ಶ್ರೀನಿವಾಸ ಶೇಟ್ ಕುಡ್ಲ, ಪುರುಷೋತ್ತಮ ಶೆಟ್ಟಿ ಮುನಿಯಾಲ್, ಡಾಕ್ಟರ್ ಜಿತೇಂದ್ರ ಬೆಂಗಳೂರು, ಹರೀಶ್ ಭಕ್ತ, ಪ್ರವೀಣ್ ನಾಯಕ್ ಕುಡ್ಲ, ಶ್ರೀಧಾಮ ಮಹಿಳಾ ಸಮಿತಿ ಗುರ್ಕಾರ್ದಿ ವನಿತಾ ವಿ ಶೆಟ್ಟಿ, ಮಾಣಿಲ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ವನಿತಾ, ತಾರನಾಥ ಕೊಟ್ಟಾರಿ ಪಾಲ್ದೆ ತುಂಡಿರು. ಮಂಜು ವಿಟ್ಲ ಸೊಮ್ಮೆ ಸಂದಾಯರು. ಮಧ್ಯನಾಮ ಪೂಜೆ ಮಂತಿರು ಊರ ಪರ ಊರಿನ ಭಕ್ತರು ಪಾಲ್ದೆ ತುಂಡು ಶ್ರೀ ಮಹಾಲಕ್ಷ್ಮಿನ ಇಂಬುನಟ್ಟೊಂಡಿರು. ಬಯ್ಯಗು ಭಜನಾ ಸಂಕೀರ್ತನೆ, ದೀಪಾರಾಧನೆ, ದುರ್ಗ ನಮಸ್ಕಾರ ಪೂಜೆ, ಲಲಿತ ಸಹಸ್ರನಾಮಾರ್ಚನೆ, ಮಾ ಪೂಜೆ ಇಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ಇತ್ತು. ರಿಕ್ಷಾ ಡ್ರೈವರ್ ಊರಿ ಗುರುಪುರ ಸಂಕೊಡ್ದು ಸುದ್ದಿಕ್ಕಲಾಗಿದ್ದ ಜೀವದೆತ್ತೋರ್ನ ಬೇಜಾರ್ದ ಸಂಗತಿ ಸೋಮವಾರ ನಡೆತಿದೆ. ಅರೇನ 32 ವರ್ಷ ಪ್ರಾಯದ ಸತೀಶ್ ಪೂಜಾರಿಂದ ಗುರುತು ಮಲ್ತದೇರು. ಸಂಕೊಡು ಸ್ಕೂಟರ್ ದೀದ್ ಅರ ಸುದೆಕ್ಕಲಾಗಿದ್ದೇರು. ಬಜಪೆ ಪೊಲೀಸರು ಪುನಃ ನಾಡಪತ್ತುನ ಕಾರ್ಯಾಚರಣೆ ನಡಪಾದೇರು. ಸತೀಶ್ ಪೂಜಾರಿ ಪುದರ್ದ 32 ವರ್ಷ ಪ್ರಾಯದ ರಿಕ್ಷಾ ಡ್ರೈವರ್ ಸುದ್ದಿಕ್ಕಲಾಗಿದ್ದು ಜೀವದೆತ್ತೋರ್ನ ಸಂಗತಿ ಸೋಮವಾರ ನಡೆತದೆ. ಗುರುಪುರ ಸಂಕೊಡು ಸ್ಕೂಟರ್ ಉಂತಾದ ಅರ ಸುದೆಕ್ಕಲಾಗಿದ್ದೇರು. ರಿಕ್ಷಾ ಡ್ರೈವರ್ ಆದಿತ್ಯನ ಸತೀಶ್ ಪೂಜಾರಿ ಒಂತೆ ಕಾಲ ಗಂಜಿಮಠ ಜಂಕ್ಷನ್ ಫಾಸ್ಟ್ ಫುಡ್ ಗೂಡಂಗಾಡಿ ನಡಪ ಹೊಂದಿತ್ತೇರು. ಬೊಡದಿನ ಒಟ್ಟು ಕಂಜಿಮಠ ಮಳಲಿ ತಿರ್ಗಸ್ ಕೈತಲು ವಾಸ ಮಲ್ತಂದಿತ್ತೇರು. ಸೋಮವಾರ ಕಾಂಡೆ ಕೈಕಂಬಡ್ದು ಬತ್ತಿನಾರು ಸಂಕೊಳು ಸ್ಕೂಟರ್ ದಿದ್ದು ಸುದಿಕ್ಕಲಾಗಿದ್ದೀರು. ಕುಟುಂಬ ಲಡಾಯ್ದು ಬೇಜಾರಾದ ಸುದಿಕ್ಕಲಾಗಿದ್ದು ಪೊಡೊಂದು ಸಂಶಯ ಉಂಡಾತಂಡು. ಬಜಪೆ ಪೊಲೀಸರು ಪುಣೆ ನಾಡಪತ್ತುನ ಕಾರ್ಯಾಚರಣೆ ನಡಪಾದೇರು. ಕುಡ್ಲದ ಪುದರ್ಪೋಯಿ ಹೋಟೆಲ್ಡ್ ಒಂಜಾದು ಪುನಃ ಬಂದರ್ದ ಬಾಂಬೆ ಲಕ್ಕಿ ಹೋಟೆಲ್ದ ಯಜಮಾನಿರು ಎಂ ಸುಲೈಮಾನ್ ಹಾಜಿ ಸೋಮವಾರ ರಾತ್ರಿ ಪಾಂಡೀಶ್ವರದ ಅರೆನ ಇಲ್ಲಡು ತಿರುಗಿರು. ಅರೆಗೆ 84 ವರ್ಷ ಪ್ರಾಯ ದಂಗದಿತ್ತಲು. ಸುಲೈಮಾನ್ ಹಾಜಿ ಕುದ್ರೋಳಿ ಜಾಮಿಯಾ ಪಳ್ಳಿದ ಟ್ರಸ್ಟ್ ಆದಿತ್ತೇರು.
ಕುಡ್ಲದ ಪುದರ್ಪುಯ್ ಹೋಟೆಲ್ ಒಂಜಾದುಪುನ ಬಂದರ್ದ ಬಾಂಬೆ ಲಕ್ಕಿ ರೆಸ್ಟೋರೆಂಟ್ದ ಯಜಮಾನಿರಿ ಎಂ ಸುಲೈಮಾನ್ ಹಾಜಿ ಸೋಮವಾರ ರಾತ್ರಿ ಅರೆನ ಇಲ್ಲಡ್ ತೀರಿಯರು ಅರೆಗೆ 84 ವರ್ಷ ಪ್ರಾಯ ದಂಗದಿತ್ತಂಡು. ಸುಲೈಮಾನ್ ಅರೆನ ಬೊಡೆದಿ 5 ಆಂಜೋಕ್ಲು 20 ಪೊಂಜೋಕ್ಲಿನ ಆಗತ್ತಿದೇರು ಕುದ್ರೋಳಿ ಮೂಲದ ಅರ ಪಾಂಡೇಶ್ವರಡು ವಾಸ ಮಲ್ತೊಂದಿತ್ತೇರು. ಕುದ್ರೋಳಿ ಜಾಮಿಯ ಪಳ್ಳಿದ ಮಾಜಿ ಗುರ್ಕಾರರಾದಿತ್ತನ ಸುಲೈಮಾನ್ ಹಾಜಿ ಇತ್ತೆ ಆ ಪಳ್ಳಿದ ಟ್ರಸ್ಟಿ ಆದಿತ್ತೇರು. ಸಾಧು ಸಜ್ಜನೆ ಆದಿತ್ತನ ಸುಲೈಮಾನ್ ಕುಡ್ಲದ ಭಾರಿ ದುಂಬುದ ಬಾಂಬೆ ಲಕ್ಕಿ ಹೋಟೆಲ್ ಯಜಮಾನಿರಾದ ಹೋಟೆಲ್ನ ಗೆಲ್ಮೆಡ್ ನಡಪ ಹೊಂದಿತ್ತೇರು. ಬಂದರ್ ಪೊಲೀಸ್ ಸ್ಟೇಷನ್ ಕೈತಲೆ ಇತ್ತಿನ ಈ ಹೋಟೆಲ್ ರಾತ್ರಿ 1 ಗಂಟೆ ಮುಟ್ಟಲ ವ್ಯವಹಾರ ನಡಪ ಒಂದು ಓಲು ವನಸತಿಕ ಜನಲ ಬಾಂಬೆ ಲಕ್ಕಿ ಉಂಡು ಪನ್ಪ ಒಂದುಂಡು. ಪರೋಟದ ರುಚಿಪತ್ತನ ಗಿರಾಕಿಲು ಪರೋಟ ತಿನ್ಯರೆಂದೇ ಬಾಂಬೆ ಲಕ್ಕಿ ಹೋಟೆಲ್ಗೆ ಪೋಪುನ ಅಭ್ಯಾಸ ದೀವೊಂದೇರು. ಬಜೆಪೆ ಸುಂಕದಕಟ್ಟೆ ಕಜಿಪದೌದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀ ಧರ್ಮಶಾಸ್ತ್ರ ಶಾಖೆ ಸೀಕಡು ಉಪ್ಪುನಕ್ಲೆಗಾದು ಕೂಟ ಕಟ್ಟದು ಮಾರ್ನಿಮಿದ ಸಿಂಹ ವೇಷ ಪಾಡ್ದು ಕಾಸು ಒಟ್ಟು ಮಾಡ್ತದಂಡು. ಒಟ್ಟು ಆಯ್ನ 40,000 ರೂಪಾಯಿನ ಕಿಡ್ನಿ ಸಮಸ್ಯೆ ಉಪ್ಪುನ 3 ಪೆರಾರದ ಗೋಪಾಲ ದೇವಾಡಿಗರಿಗೆ ಕುರ್ದು ಸರ್ವೇರ್ನಲ ಮೆಚ್ಚುಗೆ ಪಡೆತೀರು. ಬಜೆಪೆ ಸುಂಕದಕಟ್ಟೆ ಕಜೆಪದೌದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀ ಧರ್ಮಶಾಸ್ತ್ರ ಶಾಖೆ ಸೀಕಡು ಉಪ್ಪುನಕ್ಲೆಗಾದ ಕಾಸು ಒಟ್ಟು ಮಲ್ಪೆರೆ ಮಾರ್ನಿಮಿಗೆ ಸಿಂಹದ ವೇಷ ಪಾಡ್ದಂಡು. ಅವಿಟ್ಟು ಬತ್ತನ ಪಣ ಒಟ್ಟು 40,000 ರೂಪಾಯಿನ ಕಿಡ್ನಿ ಸಮಸ್ಯೆ ಉಪ್ಪುನ 3 ಪೆರಾರದ ಗೋಪಾಲ ದೇವಾಡಿಗೆರೆ ಕೊರಿಯರು. ಕಜಿಪದು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗದಳದ ನಾಯಕರು ಬೊಕ್ಕ ಕಾರ್ಯಕರ್ತರು ಸೇರಿದು ಈ ಸಾಯಪಣವನ್ನು ಗೋಪಾಲ ದೇವಾಡಿಗೆರ್ನ ಕುಟುಂಬವು ಕೊರಿಯರು. ಭಜನಾ ಮಂದಿರೋಡು ನಡತಿನ ಕಾರ್ಯಕ್ರಮಟು ಒಂದಿನ ಕೈಪಗತ್ಯರು. ಸಿಂಹದ ವೇಷ ಪಾಡ್ದು ಬಡವರಿಗೆ ಹುಷಾರಿಜ್ಜಂದನಗಳಿಗೆ ಸಹಾಯ ಆಯ್ನ ಕಜಪದೌದ ಸಂಘಟನೆದ ಜವನೆರೆ ಕೂಟದ ಈ ಮಾದರಿ ಕಾರ್ಯವು ಸರ್ವೇರ್ಲ ಮೆಚ್ಚುಗೆ ತಿರಿಪಾದೇರು. ನಮ್ಮ ಸಂಘದ ಸೂಚನೆಯಿಂದ ಅದರ ಪ್ರಕಾರ ಇದು ನಿರಂತರ ವಿಶೇಷ ಸೇವೆಯನ್ನು ಮಸ್ತು ಕೆಲಸ ಮಾಡಿ ಬಾಬಾದಾರನ ಕನ್ನಡ ಕೆಲಸ ಅಂದರೆ ತೀರ್ಮಾನ ಪ್ರಯತ್ನ ಎಲ್ಲ ಇಲ್ಲೇ ಏನಿಲ್ಲ ಆರ್ಥಿಕ ಕೆಲಸಕ್ಕೆ ನಿರಂತರ ಮಾಡ್ತಾರೆ. ಅದೇ ಪ್ರಕಾರ ಹೇಗೆ ಆಣಿನಲ್ಲಿ ಆಲಮಡಿಯಲ್ಲಿ ಅದರಲ್ಲಿ ಭಗವಂತನ ಇಚ್ಛೆದಾರ ಗೊತ್ತಾಗಲಿ. ಅದೇ ನಮ್ಮ ಬಂದಕ್ಕೆ ನಮ್ಮ ದೇವರ ಪ್ರಾರ್ಥನೆ ಮಾತ್ರ ಉಂಟು. ಒಕ್ಕದಂಕದ ಗೊತ್ತಾಗಲಿ ಆರೋಗ್ಯ ಗುರುನ ಬಂಟ್ವಾಳದ ಎಸ್ ಕಾಲೇಜ್ ಕೈತಲು ಪುನಃ ಮಂಡಾಡಿ ಮಾರ್ಗಸೂಚಿ ಕಟ್ಟೆ ಬೊಕ್ಕ ಐಟಿತ್ತಿನ ಭಗವದ್ವಜ ಹನುಮಂತನ ಚಿತ್ರನು ಹಾಳು ಮಲ್ತಪಾಡಿನ ಸಂಗತಿ ಸೋಮವಾರ ರಾತ್ರಿ ನಡೆತದೆ. ಈ ಕಟ್ಟೆನ ಇಂಚಪ ವಿಶ್ವ ಹಿಂದೂ ಪರಿಷತ್ ಮಂಡಾಡಿ ಶಾಖೆ ಸಜ್ಜು ಮಲ್ತದಿತ್ತಂದ್ರೆ ಬಂಟ್ವಾಳ ಪೊಲೀಸರು ಈ ಬಗ್ಗೆ ತನಿಖೆ ಮಲ್ತೊಂದಿದ್ದಾರೆ. ಬಂಟ್ವಾಳದ ಎಸ್ ಕಾಲೇಜ್ ಕೈತಲು ಪುನಃ ಮಂಡಾಡಿ ಮಾರ್ಗಸೂಚಿ ಕಟ್ಟೆ ಬೊಕ್ಕ ಐಟಿತ್ತಿನ ಭಗವದ್ವಜ ಬೊಕ್ಕ ಹನುಮನ ಚಿತ್ರನು ಏರೋದಾನ್ನ ಕೆಲವಿರ ಹಾಳು ಮಲ್ತಪಾಡಿನ ಸಂಗತಿ ಸೋಮವಾರ ರಾತ್ರಿ ನಡೆತದೆ. ಕರಿನ 10-12 ವರ್ಷದೆಡೆದು ಈ ಕಟ್ಟೆ ಇತ್ತದು ಕರಿನ ಕೆಲವು ದಿನದುಂಬು ವಿಶ್ವ ಹಿಂದೂ ಪರಿಷತ್ ಮಂಡಾಡಿ ಶಾಖೆ ಕಾರ್ಯಕರ್ತೆಯರ್ನ ಸಾಯೋಡು ಕಟ್ಟೆನ ಸಜ್ಜಿ ಮಲ್ತದಿತ್ತಂಡು. ಐಕ್ ಹನುಮಂತನ ಚಿತ್ರ ಬೊಕ್ಕ ಭಗವದ್ವಜ ಪಾಡ್ದಿತ್ತೇರು. ಒಂದಿನ ಸೈಸಂದಿನ ಕೆಲವೇರು ಸೋಮವಾರ ನಡುರಾತ್ರಿ ಕಟ್ಟೆನು ಪುಡತ್ ಪಾಡ್ದಿರು ಭಗವದ್ವಜ ಪರಿತ್ ಪಾಡ್ದಿರು. ರಾತ್ರಿ ಸುಮಾರು 2 ಗಂಟೆ ರಾತ್ರಿಗೆ ರಿಟ್ಸ್ ಕಾರ್ ಒಂಜಿ ಪರಿಸರಡು ಸಂಚಾರ ಮಾಲ್ತನವು ಸಿಸಿ ಕ್ಯಾಮರಾಡು ತೋಜಿದೆ. ಬಂಟ್ವಾಳ ಪೊಲೀಸರು ತನಿಖೆ ನಡಪ ಹೊಂದಿಲ್ಲೇರು. ಈ ಮಾರ್ಗಸೂಚಿ ಕಟ್ಟೆ ಬೆದ್ರ ಮಂಡಾಡಿ ಬಿಸಿ ರೋಡ್ಗು ಪೋಪುನ ಮಾರ್ಗದ ಬಗ್ಗೆಟ್ಟು ಸಾದಿ ತೋಜಾ ಹೊಂದಿತ್ತಂಡು. ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಕಾರ್ಯಗುರ್ಕಾರ್ಯರು ಭಾಸ್ಕರ ಧರ್ಮಸ್ಥಳ ಈ ಕಟ್ಟೆನ ಉದಿಪನ ಮಲ್ಸದಿತ್ತೇರು. ಕಟ್ಟೆ ಹಾಳು ಮಲ್ತನ ಬಗ್ಗೆಟ್ಟು ಬಂಟ್ವಾಳ ವಿಶ್ವ ಹಿಂದೂ ಪರಿಷತ್ ನಾಯಕರು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರು. ಗುರುರಾಜ್ ಬಂಟ್ವಾಳ, ದೀಪಕ್ ಬಂಟ್ವಾಳ, ಸಂತೋಷ್ ಸರಪಾಡಿ, ಶಿವಪ್ರಸಾದ್ ತುಂಬೆ, ಅನಿಲ್ ಮಂಡಾಡಿ ದೂರು ಕೋರ್ನಾಗೈತದ್ದು ಆರೋಪಿನ ಪತ್ತೆರೆ ಒತ್ತಾಯ ಮಲ್ತಿದ್ದೀರಿ. ಪರಿಷತ್ ಬಜರಂಗದಳ ಮಂಡಾಡಿ ಶಾಖೆ ದುರ್ಗಾಂಬ ಶಾಖೆ ಮಂಡಾಡಿ ಬಂಟ್ವಾಳ ಪ್ರಖಂಡದ ವತಿಯಿಡ್ದು ಮೂರು ಸಾರ್ವಜನಿಕ ಉಪಯೋಗಕ್ಕಾದ ಮಾರ್ಗಸೂಚಿದ ಒಂದು ಕಟ್ಟೆನ ಮಲ್ತಿತ್ತ. ಆ ಕಟ್ಟೆನ ಕೂಡ ರಾತ್ರಿ ಬತ್ತು ಎರ ಕಿಡಿಗೇಡಲ್ಲಿ ಬರ್ತದ್ದು ಐನ ಹಾನಿ ಮಲ್ತೇವೆ. ಪವಿತ್ರವಾದ ಭಗವದ್ವಜನ ಬರ್ತದ್ದು ಐದು ಇತ್ತನ ಕಟ್ಟಡಿತ್ತಿನ ಹನುಮಾನ್ ದೇವರನ್ನ ಭಾವಚಿತ್ರವನ್ನು ಕೊಡತ್ತದು. ಇಡೀ ಕಟ್ಟೆನ ಹಾನಿ ಮಲ್ತನಂಚಿನ ಘಟನೆ ಒಂದು ದುರ್ದೈವ ಘಟನೆ ಮೂರು ಮಂಡಾಡಿ ಸ್ವಲ್ಪ ನಡೆತದೆ. ಆ ಕಟ್ಟೆಗೆ ಸಾಧಾರಣ 10-12 ವರ್ಷ ಅಂಚೆ ಇತಿಹಾಸ ಇಟ್ಟಿನ ಕಟ್ಟೆ ಸಾರ್ವಜನಿಕ ಉಪಯೋಗ ಮೂಡುಬಿದ್ರೆ ಮಂಡಾಡಿ ಬಿಸಿ ರೋಡು ಮಾರ್ಗಸೂಚಿ
ಪಾಡ್ದಿತ್ತು ಒಂಜಿ ಕಟ್ಟೆಯನ್ನು ಕೊಡದಾತ್ಲೆ ಏರೋ ಸಮಾಜಘಾತುಕ ಶಕ್ತಿಯಲ್ಲಿ ಸೇರೊಂದು ಇನ್ನು ಪುಡತ್ ನಂಜಿನ ಬೇಲೆ ಮಾಡ್ತು ಇಡೀ ನಮ್ಮ ತೂವೊಂದುಲ್ಲೈತೆ ಬಾಂಗ್ಲಾದೇಶದ ದೇವಸ್ಥಾನ ಪುಡತೊಂದುಲ್ಲೇರು ಬಾಕಿ ನಮ್ಮ ಗಂಗೊಳ್ಳಿ ದರ್ಪ ದೇವಸ್ಥಾನವನ್ನು ಪುಡತೊಂದುಲ್ಲೇರು ನಮ್ಮ ಅಡೆಮುಟ್ಟ ಬೋರ್ಡ್ ನಮಗೆ ನಿದರ್ಶನ ನಮಗೆ ಮಂಡಾಡಿ ಬಂಟೋಲ ಪರಿಸರ ಮಂಡಾಡಿ ಬಂಟ ಒಂದು ಗ್ರಾಮದ ಕಟ್ಟೆ ಒಂದು ದೇವರನ್ನ ಭಾವಚಿತ್ರ ಇತ್ತಂಚಿನ ಕಟ್ಟೆ ಪುಡತೇವನ್ನ ನಮಗೆ ದುರ್ದೈವ ಬಿಜೆಪಿದ ಭೀಷ್ಮಿ ಪನ್ಪುಣ ಪುಗಾರ್ತೆ ಪಡೆತನ ಪುತ್ತೂರ್ದ ಮಾಜಿ ಶಾಸಕರು ಉರಿಮಂಜಲ್ ರಾಮ್ ಭಟ್ರಿನ ಆರೋಗ್ಯ ಕೆಟ್ಟದು ಹುಷಾರಿದ್ದಂದೆ ಆತೇರು ಅರೇನು ಪುತ್ತೂರ್ದ ಸುಶ್ರುತ ಆಸ್ಪತ್ರೆಗೆ ಸೇರ್ಸಾದಂಡು 92 ವರ್ಷ ಪ್ರಾಯದಂಗದನ ರಾಮ ಭಟ್ರು ಲಾಲ್ ಕೃಷ್ಣ ಅಡ್ವಾಣಿಯರ್ನ ಒಟ್ಟುಗೆ ಇತ್ತೊಂದು ತುರ್ತು ಪರಿಸ್ಥಿತಿ ಪೊರ್ತುಡು ಅವಕ್ಕೆ ಎದುರು ಉಂತುದು ಜೈಲಿಗೆ ಪೋಯಿನಾರಾದು ಲೇರು ಬಿಜೆಪಿದ ಭೀಷ್ಮಿ ಪನ್ಪುಣ ಪುಗಾರ್ತೆ ಪಡೆಯಿನ ಪುತ್ತೂರ್ದ ಮಾಜಿ ಶಾಸಕರು ಉರಿಮಜಲ್ ಕೆ ರಾಮ್ ಭಟ್ರಿನ ಆರೋಗ್ಯಡು ಹೆಚ್ಚು ಕಮ್ಮಿ ಆಯ್ನಿಡ್ದವರ ಅರಿನ ಆಸ್ಪತ್ರೆಗೆ ಸೇರ್ಸಾದಂಡು 92 ವರ್ಷ ಪ್ರಾಯ ದಿಂಗ್ ನಡೆದವರ ಅರೆಗೆ ಹುಷಾರಿಜ್ಜಂದೆ ಆತಂಡು ಕೆಲವು ದಿನದ ತುಂಬು ರಾಮ್ ಭಟ್ರಿನ ಕುಡ್ಲದ ಕೆಎಂಸಿ ಆಸ್ಪತ್ರೆಗೆ ಸೇರ್ಸಾದಿತ್ತಂಡು ಅವಳು ಹುಷಾರಾಯಿ ಬೊಕ್ಕ ಅರಿನ ಕೊಂಬುಟ್ಟದ ಅರಿನ ಇಲ್ಲಡೆಲ್ಲೆ ತಂದು ಬೈದೇರು ಅರಿನ ಆರೋಗ್ಯ ಪಿರ ಕೆಟ್ಟು ನಡೆದವರ ಪುತ್ತೂರ್ದ ಸುಶ್ರುತ ಆಸ್ಪತ್ರೆಗೆ ಸೇರ್ಸಾದಂಡು ರಾಮ್ ಭಟ್ರಿನ ಆರೋಗ್ಯ ತಿರವಾದುಂಡು ತೆರೆದು ಬೈದಂಡು ಜನಸಂಘದ ಪ್ರಭಾವದ ಒರಿ ನಾಯಕರಾದು ವಕೀಲರಾದು ಪುತ್ತೂರು ಪುರಸಭೆತ ಗುರಿಕಾರರಾದು ಕ್ಯಾಂಪ್ಕೋದ ಗುರ್ಕಾರರಾದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರ್ಕಾರರಾದು ಪುತ್ತೂರ್ದ ಶಾಸಕರಾದು ಭಾರತೀಯ ಜನತಾ ಪಕ್ಷದ ಮಲ್ಲ ನಾಯಕರಾದು ರಾಮ್ ಭಟ್ ಬೇತೆ ಬೇತೆ ಕ್ಷೇತ್ರ ವಲಯಡು ಕೆಲಸ ಮಾಡಿಸಿದ್ದೇರು ಬಿಜೆಪಿದ ಮಿತ್ತ ಮಟ್ಟದ ನಾಯಕೆ ಲಾಲ್ ಕೃಷ್ಣ ಅಡ್ವಾಣಿ ಬೊಕ್ಕ ಬೇತೆ ಬೇತೆ ನಾಯಕರನ್ನ ಒಟ್ಟು ಇತ್ತೊಂದು ತುರ್ತು ಪರಿಸ್ಥಿತಿಗೆ ಎದುರಾದು ಪೊರ್ಂಬುದು ಜೈಲು ಸೇರಿದಿತ್ತೇರು 2020 ಏಪ್ರಿಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಮ್ ಭಟ್ರಿಗೆ ಫೋನ್ ಮಲ್ತದ್ದು ಪಾತಿರ್ದಿತ್ತೇರು ಬಿಜೆಪಿ ನಾಯಕರಿಗೆ ಕೈತಲ್ದಾರಾಯಿನ ರಾಮ್ ಭಟ್ರನ ಇಲ್ಲಡೆ ಇಂಚಿಪ ಪುತ್ತೂರ್ದ ಮಾಜಿ ಶಾಸಕರು ಮಾಜಿ ಕೇಂದ್ರ ಮಂತ್ರಿ ಡಿ.ವಿ. ಸದಾನಂದ ಗೌಡರು ಭೇಟಿ ಕೊರ್ದು ಆರೋಗ್ಯ ವಿಚಾರ ಪಿಂದಿದಿತ್ತೇರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ನಿಲೆಟ್ ಇರುವೇರು ಹುಷಾರಿಜ್ಜಂದೆ ಇತ್ತಿನ ಮರ್ದದ ಖರ್ಚಿಗೆ 25,000 ರೂಪಾಯಿದಂಚ ಸಹಾಯಪಣವನ್ನು ಸೋಮವಾರ ಒದಗಾದಿರು ಚಂದ್ರವತಿ ಪನ್ಪುನಾರಿಗೆ ಅರಣ ಇಲ್ಲಡೆ ಪೋದು ಬೊಕ್ಕ ಸ್ವಾತಿ ಪನ್ಪುನಾರಿಗೆ ದೇರ್ಲ ಕಟ್ಟಿದ ನಿಟ್ಟೆ ಆಸ್ಪತ್ರೆಡು ಪಣವು ಸಹಾಯ ಕೊರಿಯರು ಸಂಘದ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಕೆಟಿ ಸುವರ್ಣ ಇಂಚ ನಾಯಕರು ಒಟ್ಟುಗಿತ್ತೇರು ಅಖಿಲ ಭಾರತ ಬಿಲ್ಲವ ಯೂನಿಯನ್ದ ನಿಲಿಟ್ಟು ಬಡವೇರು ಸೀಕದಗ್ಲೆಗ್ ಪಣವು ಸಹಾಯ ಒದಗಾಯರ ಕಾರ್ಯಕ್ರಮ ಪಾಡೊಂದು ಸೋಮವಾರ ಇರುವಿರಿಗೆ ಪಣವು ಸಹಾಯ ಕೊರಿಯರು ಬಿಲ್ಲವ ಯೂನಿಯನ್ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣರ್ನ ದುಂಬಾಳ್ತೆಡು ದೇರ್ಲಕಟ್ಟಿದ ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ಪೋದು ಹುಷಾರಿಜ್ಜಂದೆ ಉಪ್ಪುನ 31 ವರ್ಷ ಪ್ರಾಯದ ಸ್ವಾತಿ ಪನ್ಪುನಾರಿಗೆ 25,000 ರೂಪಾಯಿ ಕೊರಿಯರು ಕಿನ್ಯದ ಮೈಂದಪ್ಪ ಪೂಜಾರ್ಲಿನ ಬೊಡೆದಿ ಚಂದ್ರಾವತಿಯರ್ನ ಮರ್ದದ ಖರ್ಚಿಗೆ ಅರಣ ಇಲ್ಲಡೆ ಪೋದು 25,000 ರೂಪಾಯಿ ಸಹಾಯ ಪಣವು ಒದಗಾಯರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲದ ಗುರುಕಾರ್ಯರು ಕರ್ನಾಟಕ ರಾಜ್ಯ ಪಿರವರಿದ್ನ ವರ್ಗೊಲಿನ ಆಯೋಗದ ನಿರ್ದೇಶಕರು ಕೆಟಿ ಸುವರ್ಣ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡದ ಆಡಳಿತ ಮುಕ್ತೇಸರರು ಎಜಿ ಶೇಖರ್ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕಾರ್ಯಗುರುಕಾರ್ಯರು ಸತೀಶ್ ಕರ್ಕೇರ ಜೀವನ್ ತುಕ್ಕೊಟ್ಟು ಕಿನ್ಯ ಯಕ್ಷಗಾನ ಸಂಘದ ಗುರುಕಾರ್ಯರು ವಿಶ್ವನಾಥ ಪೂಜಾರಿ ಕೃಷ್ಣಪ್ಪ ಪೂಜಾರಿ ಕಿನ್ಯ ರವಿ ಕಿನ್ಯ ಬೆಳರಿಂಗೆ ವಿಶ್ವನಾಥ ಕಿನ್ಯ ಕಜೆ ತಿಮ್ಮಪ್ಪ ಆಚಾರ್ಯ ಕಿಶನ್ ದುರ್ಗಾಪುರ ಒಟ್ಟುಗಿತ್ತೇರು ಅಖಿಲ ಭಾರತ ಬಿಲ್ಲವರಿಯಿಂದ ಈ ಸಂಘಟನೆದ ವತಿಯಿಂದ ಎಂಕಲು ಸಮಾಜಡು ಕಷ್ಟಡಿತ್ತಿನ ಜನಕಲಿಗೆ ಬೇತೆ ಬೇತೆ ರೀತಿಡ್ ಸಹಾಯ ಮಂತೊಂದುಲ್ಲ ಅವೇ ರೀತಿ ಇನಿ 2 ವ್ಯಕ್ತಿನಕ್ಲಿಗೆ ಒಂಜಿ ಕೆಎಸ್ ಹೆಗ್ಡೆ ಹಾಸ್ಪಿಟಲ್ ಒಂಜಿ ಟ್ರೀಟ್ಮೆಂಟ್ ಆವೊಂದುಪ್ಪುನ ಶ್ರೀಮತಿ ಸ್ವಾತಿ ಪನ್ಪಿನ ಪೊಂಜಿ ಒಂದೊಂಜಿ ವೈದ್ಯಕೀಯ ಚಿಕಿತ್ಸೆಗೆ ಅವ್ರು ಪೋದಿತ್ತೆ ಎಂಕಲು ಹಾಸ್ಪಿಟಲ್ ಪೋದು ಅಕ್ಲಿಗೆ ಸಹಾಯ ಮಂತದ್ದು ಬತ್ತ ಅವಲಂಜಿ 25,000 ರೂಪಾಯಿ ಕೊರಿಯ ಅವೇ ರೀತಿ ಮೂಲು ಶ್ರೀಮತಿ ಚಂದ್ರಾವತಿ ಅಕ್ಕನ ಅರ್ನ ವೈದ್ಯಕೀಯ ಚಿಕಿತ್ಸೆಗಳ ಸಹಾಯ ಮಂತಾರೆ ಪನ್ನೊಂದು ಬರ್ತದ್ದು ಅರಿಗಿಲೊಂಜಿ 25,000 ರೂಪಾಯಿ ಸಹಾಯ ಮಂತ
ದೇವಿರ ಮಕ್ಕಳು ಇರುವೆರ್ನಲ್ಲ ವೈದ್ಯ ಆರೋಗ್ಯನ ಆಯ್ನಾತು ಬೇಗ ಹೆಡ್ಡೆ ಮಂತದ್ದು ಇರುವೆರ್ಲ ಆರೋಗ್ಯವಾದ ಆಪಿಲ್ಲಕ ಮನ್ಪುಡು ಬಂದದ್ದು ಎಂಕುಲು ಪೂರ ಒಟ್ಟಿಗೆ ಪ್ರಾರ್ಥನೆ ಮಂತದ್ದು. ಲೋಕಾಯುಕ್ತ ಬೊಕ್ಕ ಎಸಿಬಿ ವಿಶೇಷ ವಕೀಲರಾಯಿನ KSN ರಾಜೇಶ್ ಭಟ್ರನ ಮಿತ್ ಲೈಂಗಿಕ ದೌರ್ಜನ್ಯದ ಕೇಸ್ ಬೂರ್ದುಂಡು. ಅರನ ಆಫೀಸ್ಡ್ ಇಂಟರ್ನ್ಶಿಪ್ಗಾದ ಬೈದ್ನ ಉತ್ತರ ಪ್ರದೇಶ ಮೂಲದ ಜವಂದಿ ಊರ್ತಿ ಈ ಬಗೆಟ್ ಕುಡ್ಲದ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾಳು. ಕುಡ್ಲದ ಪ್ರತಿಷ್ಠಿತ ವಕೀಲರು ಒರಿಯನ ಮಿತ್ ಲೈಂಗಿಕ ದೌರ್ಜನ್ಯದ ದೂರು ಕೇಂದ್ರ ಬೈದುಂಡು. ಈ ಬಗೆಟ್ ಕುಡ್ಲದ ಮಹಿಳಾ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೀರು. ಲೋಕಾಯುಕ್ತ ಬೊಕ್ಕ ECB ವಿಶೇಷ ವಕೀಲರಾಯಿನ KSN ರಾಜೇಶ್ ಭಟ್ಗೆ ಎದುರು ಈ ಕೇಸ್ ಬೂರ್ದುಂಡು. ರಾಜೇಶ್ ಭಟ್ ಉತ್ತರ ಪ್ರದೇಶ ಮೂಲದ ಕಲ್ಪನಾಲ್ ಇಂಟರ್ನ್ಶಿಪ್ಗೆ ಬೈದಿನ ಪುಣ್ಣಗ್ ಆಫೀಸ್ಡ್ ಲೈಂಗಿಕ ಉಪದ್ರ ಕೊರ್ತಿருந்து ದೂರು ಪೋತುಂಡು. ಖಾಸಗಿ ಅಂಗಾಂಗ ಮುಟ್ಟುದು ಬೋಡ್ಚಾಂದಿ ವರ್ತನೆ ತೋಜಾತಿருந்து ಸಂತ್ರಸ್ತೆ ಪೊಣ್ಣು ದೂರು ಕೊಡ್ತಾಳು. ಈ ಸಂಗತಿ ನಡತಿ ಬೊಕ್ಕ ರಾಜೇಶ್ ಫೋನ್ ಮಲ್ತದು ಬೇಲಿಗೆ ಬರಿಯರೆ ನಟ್ಟೊಂದಿರು. ಗೊತ್ತಿಜ್ಜಂದೆ ತಪ್ಪು ಅದು ಪೋತುಂಡು ನನ್ನ ಮಿತ್ತಿಗೆ ಅಂಚ ಅವನ್ನಂಚ ತೂವನುವೆ ಆಫೀಸ್ಗೆ ಬಲ ಅಂದು ಕೇಂಡೊಂದಿರ್ಗೆ ನಿಕ್ಲು ಶ್ರೀಮಂತರು ದಾನೆ ಬೋರ್ಡಂಡಲ ಮಲ್ಪೋರು ಅವೇನು ತೂವೊಂದು ಮನಿಪಂದೆ ಕುಳ್ಳೆರ ಆಪುಜಿ ನನ್ನ ಎನ್ನ ನಂಬ್ರಿಗೂ ಫೋನ್ ಮಲ್ಪಡೆಯಿಂದ ಜೋರು ಮಲ್ತದು ಫೋನ್ ಕಟ್ಟು ಮಲ್ತದಲ್ಲಂದು ತೆರೆದು ಬೈದಂಡು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಈ ಬಗೆಟ್ ಕುಡ್ಲ ಪೊಲೀಸ್ ಕಮಿಷನರ್ನ ಭೇಟಿ ಮಲ್ತದು ದೂರು ಕೊಡ್ದು ರಾಜೇಶ್ ಭಟ್ ವಕೀಲರ ಮಿತ್ ಕಠಿಣ ಕ್ರಮದೆ ತೊನೆರ ಒತ್ತಾಯ ಮಲ್ತಂದ್ರು. ಕೇಸ್ ಪಾಡ್ದಂಡು ತನಿಖೆ ಮಲ್ತದು ಸರಿಯಾಯಿನ ಕಾನೂನು ಕ್ರಮದೆ ತೊನುವಾಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅಕ್ಲೆಗೆ ತಿರುಪಾದಿರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಿನ್ನೆ 2 ಪ್ರಕರಣಗಳು ದಾಖಲಾಗಿದೆ. ಈ ಪ್ರಕರಣದಲ್ಲಿ ಸ್ಥಳೀಯ ಕಾನೂನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂಥ 2 ಯುವತಿಯರು 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಇಲ್ಲಿ ಸ್ಥಳೀಯ ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂಥ ಒಬ್ಬ ಅಡ್ವೊಕೇಟ್ ವಿರುದ್ಧ ಈ ದೂರು ದಾಖಲಾಗಿದೆ. ಒಂದು ದೂರಲ್ಲಿ ಇಂಟರ್ನಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿರುವಂಥದ್ದು ಒಂದು ಆರೋಪಿಸಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಸಂತ್ರಸ್ತ ಯುವತಿ ಯಾರಿದ್ದಾರೆ, ಯುವತಿ ಸ್ನೇಹಿತೆಯೊಬ್ಬರಿಗೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ತೀವಿ, ನಿಮ್ಮದು ಲೀಗಲಿ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಒಂದು ಮಹಿಳಾ ಸಂಘಟನೆ ಹೆಸರು ಹೇಳಿಕೊಂಡು ಆ ಹುಡುಗಿನ ಮತ್ತು ಆ ಹುಡುಗಿ ಸಿಸ್ಟರ್ಸ್ನ ಒಂದು ಕೌನ್ಸಿಲಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಅದನ್ನು ಡೈವರ್ಟ್ ಮಾಡಿಕೊಂಡು ಹತ್ತಿರದ ಒಂದು ಗ್ರೌಂಡಿಗೆ ಕರ್ಕೊಂಡೋಗಿ ಅವರಿಗೆ ಬೆದರಿಕೆ ಹಾಕಿದರು ಮತ್ತು ಈ ಥರನೇ ಹೇಳಿಕೆ ಕೊಡಬೇಕು ಅಂತಂದು ಅವರು ಒತ್ತಡ ಹಾಕಿದರು ಅಂತಂದು ಅದರ ಹಿನ್ನೆಲೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ನಮ್ಮ ಊರ್ವ ಪೊಲೀಸ್ ಠಾಣೆಗೆ ಅಡ್ವೊಕೇಟ್ ಯಾರಿದ್ದಾರೆ ಅವರು ಸಂಬಂಧಪಟ್ಟವರು ಒಂದು 4-5 ಜನ ಹೋಗ್ಬಿಟ್ಟು ಈ ಸಂತ್ರಸ್ತ ಯುವತಿಯ ಸ್ನೇಹಿತೆ ಯಾರಿದ್ದಾರೆ ಅವರು ಮತ್ತು ಇವರೆಲ್ಲ ಸೇರಿಕೊಂಡು ಒಂದು ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಂತ್ರಸ್ತ ಯುವತಿ ಮತ್ತು ಅಡ್ವೊಕೇಟ್ ಮಾತಾಡಿರೋದು ಅಂತ ಹೇಳಿಕೊಂಡು ಅದು ವೈರಲ್ ಆಗಿರುತ್ತೆ. ಅದನ್ನು ಎಡಿಟ್ ಮಾಡಿದ್ದಾರೆ ಮತ್ತು ಅದು ಆಡಿಯೋ ಇಟ್ಕೊಂಡು ನನಗೆ ಎಕ್ಸ್ಟ್ರಾಕ್ಷನ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತಂದು ಆರೋಪಿಸಿ ಠಾಣೆಗೆ ಹೋಗಿರ್ತಾರೆ. ನಂತರ ಸಂತ್ರಸ್ತ ಯುವತಿಯ ಸ್ನೇಹಿತೆ ಯಾರಿದ್ದಾರೆ ಅವರು ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಗೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಅದನ್ನು ಮತ್ತೆ ಪರ್ಸ್ಯೂ ಮಾಡಿಲ್ಲ. ಸುರತ್ಕಲ್ಡ್ ಇಂಚು ಕನ್ನಡತಿನ ಪ್ರತಿಭಟನೆ ಚೈತ್ರ ಕುಂದಾಪುರ ಮಲ್ತನ ಭಾಷಣಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಭಾರಿ ವಿರೋಧ ತೋಜಾದಂಡು. ಅಂಗರೆ ಕುಡದ ಕಾಂಗ್ರೆಸ್ ಭವನೋಡು ಮಾಜಿ ಶಾಸಕರು ಶಕುಂತಲ ಶೆಟ್ಟಿ ಸುದ್ದಿಕೂಟೋಡು ಪಾತಿರ್ದು பொண்ணு ஜோக்கின மித்து தூர்பாடாக ಜಾಗ್ರತೆ ಉಪ್ಪಡದು ಪಂಡದು ಚೈತ್ರ ಕುಂದಾಪುರ ಮಾತಾ ಪೊಣ್ಣಿನ ಉದ್ದೇಶ ದೀವೊಂದು ಭಾಷಣ ಮಲ್ತದಿರಂದು ದೂರ್ದೇರು. ಇಂಚಿಪ ಸುರತ್ಕಲ್ಡ್ ಪ್ರತಿಭಟನೆ ಒಂಜಿಟ್ಟು ಚೈತ್ರ ಕುಂದಾಪುರ ಮಲ್ತನ ಭಾಷಣಗೂ ಬೇತೆ ಬೇತೆ ಪಕ್ಷ ಬೊಕ ಸಂಘಟನೆಲು ಏವ್ರ ತೋಜೈನಂಚಿನಿ ಕಾಂಗ್ರೆಸ್ ಪಕ್ಷದ ಪೊಂಜೊಲಿನ ಘಟಕಲ ವಿರೋಧ ಮಲ್ತದಂಡು. ಅಂಗರೆ ಕುಡದ ಕಾಂಗ್ರೆಸ್ ಭವನೋಡು ಮಹಿಳಾ ಕಾಂಗ್ರೆಸ್ ನಡಪಿನ ಸುದ್ದಿಕೂಟೋಡು ಪುತ್ತೂರ್ದ ಮಾಜಿ ಶಾಸಕರು ಶಕುಂತಲ ಶೆಟ್ಟಿ ಪಾತಿರ್ದು ಚೈತ್ರ ಮಲ್ತನ ಭಾಷಣ ಮಾತಾ ಪೊಂಜೊಕ್ಲಿನ ಬಗೆಟ್ ಇತ್ತಂಡು பொண்ணு ஜொக்கின மித்து ஆரோಪ ಪಡ್ನಾಗ ಜಾಗ್ರತೆ ಉಪ್ಪಡನ್ನು ಪಂಡಿರು. ಒಂದೇ ಪೊರ್ದುಡು 30 ವರ್ಷದ ಪೊಣ್ಣನ ಬಗೆಟ್ ಬದ್ನ ವಿಚಾರೋಡು ಪಾತಿರ್ನ ಏರನೇ ಕ್ಷೇತ್ರದ MP ಒಟ್ಟುಗೂ ಎನ್ನ ಊರ್ದ ಪೊಣ್ಣ ಮಗಳು ಶೋಭಕರಂದಾಜಿಗೆ 55 ವರ್ಷ ಪ್ರಾಯ ಆಂಡಲ ಮದ್ಮೆ ಆವನ್ನ ಬಗೆಟ್ ಇರು ದಾಯ ಕೇಂದ್ರ ಜರು ದಾಯ ಪ್ರಶ್ನೆ ಪಾಡ್ದ ಜರಂದು ಹಿಂದೂ ಸಂಘಟನೆ ನಾಯಕಿ ಚೈತ್ರ ಕುಂದಾಪುರ ಗೆದುರಾದ ಶಕುಂತಲಾ ಶೆಟ್ಟಿ ಏವ್ರ ತೋಜಾಯರು. ಇರು ಶಾಸಕರನ್ನ ಬಗೆಟ್ ಪಾತಿರ್ನಾಗ ಈರ್ನನೇ ಕ್ಷೇತ್ರದ ಶಾಸಕರನ್ನ ಬಗೆಟ್ ಪಾತಿರ್ದಾರ ಅಂದು ಆರ ಪ್ರಶ್ನೆ ಮಲ್ತಿರು. ಎಂಜಿಪ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚೊಂದು ಪುನಃ ಪುಂಜಲಿನ ಮಿತದ ದೌರ್ಜನ್ಯ ಬಗೆಟ್ ಏವ್ರತೂ ಜೈನ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ದಿ ಶಾಲೆಟ್ ಪಿಂಟೋ ಜಿಲ್ಲಾ ಪಂಚಾಯತ್ ಸದಸ್ಯರು ಮಮತಾ ಗಟ್ಟಿ ಪುಂಜಲಿನ ಮಿತಿ ನಡಪನ ದೌರ್ಜನ್ಯದ ಬಗೆಟ್ ಪೊಲೀಸರು ಸರಿಯಾಯಿನ ಕಾನೂನು ಕ್ರಮ ದೆತ್ತುನೋಡೊಂದು ಒತ್ತಾಯ ಮಲ್ತೇರು. ಯಾವುದೋ ಒಂದು ಹುಡುಗಿ 30 ವರ್ಷದವರೆಗೆ ಮದುವೆ ಆಗದೆ ಕೂತಿದ್ದಾಳೆ ಅಂತ ಹೇಳುವುದು ಒಂದನೇ ಕಂಪ್ಲೇಂಟು. ಎರಡನೇದು ಅವಳಿಗೆ ಯಾವುದೋ ಒಬ್ಬ ಮುಸ್ಲಿಂ ಹುಡುಗ ಇದ್ದ ಅಂತ ಅವಳದು ಎರಡನೇದು. ನಾನು ಆಕೆಗೆ ಕೇಳ್ತಾ ಇರೋದು, ನೋಡಮ್ಮ 30 ವರ್ಷದವರೆಗೆ ಮದುವೆ ಆಗದವರೆಗೆ ಯಾರ್ಯಾರಿದ್ದಾರೆ ಅಂತ ಲೆಕ್ಕ ಹಾಕಿದಿ. ನೀನು ಕುಂದಾಪುರದವಳು, ನಿನ್ನ MP, ನಿನ್ನ ಕ್ಷೇತ್ರದ MP, ನನ್ನ ಊರಿನ ಹೆಣ್ಣು ಮಗಳು ಶೋಭಾ ಕರಂದ್ಲಾಜೆ
55 ವರ್ಷ ಆಯಿತು ಮದುವೆ ಯಾಕೆ ಆಗಲಿಲ್ಲ ಅಂತ ನೀನು ಯಾಕೆ ಕೇಳಲಿಲ್ಲ? ಬಂಟ ಸಮುದಾಯದ ಹುಡುಗಿ ಅಂತ ಹೇಳಿದ್ರು. ನನಗೆ ಅನಿಸ್ತದೆ ಅವಳು ಹೇಳುವಂತಹ ಹಿಂದುತ್ವದ ಪಕ್ಷದ ರಾಜ್ಯದ ಅಧ್ಯಕ್ಷರೇ ಬಂಟ ಸಮುದಾಯದವರು. ಅವಳು ಹೇಳಿರುವಂತಹ ಕ್ಷೇತ್ರ ಅದು ಒಬ್ಬ ಬಂಟ ಸಮುದಾಯದ ಭರತ್ ಶೆಟ್ಟಿ ಅಲ್ಲಿಯ ಶಾಸಕರಾಗಿದ್ದಾರೆ. ಇವರ ನಾಯಕತ್ವದ ಅಡಿಯಲ್ಲಿ ಬಂಟ ಸಮುದಾಯದ ಹೆಣ್ಣನ್ನೇ ಆಕೆ ಹೇಳಬೇಕಿದ್ರೆ ನಾನು ಚೈತ್ರ ಕುಂದಾಪುರ ಅವರಿಗೆ ಸವಾಲು ಹಾಕ್ತೇನೆ. ನೀವು ಸರಿ ಇದ್ದೀರಿ ಅಂತಾದರೆ ಆ ಹುಡುಗಿಯ ಪ್ರೀತಿ ಯಾರೋ ಒಬ್ಬ ಮುಸ್ಲಿಂ ಮಾಡ್ತಾನೆ ಅಂತ ಹೇಳಿದಿರಲ್ಲ, ಯಾರು ಅಂತ ತೋರಿಸಿಕೊಡಿ. ಇಲ್ಲ ಸಾರ್ವಜನಿಕವಾಗಿ ಇಡೀ ಜಿಲ್ಲೆಯ ಹೆಣ್ಣು ಮಕ್ಕಳ ಕ್ಷಮೆಯಾಚನೆ ಮಾಡಬೇಕು. ನೀವು ಇನ್ನೊಬ್ಬರ ಮಕ್ಕಳಿಗೆ ನೀವು ಬೆಲೆ ಕಟ್ಟುವ ಅಗತ್ಯ ಇಲ್ಲ. ಹಾಗೇನೆ ನಿಮ್ಮನ್ನು ಯಾರು ಹೇಳಿಸಿದ್ದು ಅಂತ ಹೇಳಿದರೆ ನಮಗೆ ಅವರ ಹಣೆ ಬರುವುದು ಗೊತ್ತಾಗ್ತಿತ್ತು. ಕುಂದಾಪುರದಿಂದ ಬಂದು ಸುರತ್ಕಲ್ನಲ್ಲಿ ಬಂಟ ಸಮುದಾಯದ ಶಾಸಕನಿದ್ದಲ್ಲಿ ಬಂಟರ ಹೆಣ್ಣು ಅಂತ ಹೇಳುವಂಥ ಧೈರ್ಯ ನೀವು ಮಾಡಬೇಕಿದ್ರೆ ಭರತ್ ಶೆಟ್ಟಿಯೇ ಹೇಳಿಕೊಟ್ರ ಅಥವಾ ಅವರ ವಿರೋಧಿಗಳ ಬಣ ನಿಮಗೆ ಅಲ್ಲಿ ಹೇಳಿಕೊಟ್ಟಿದ್ದ ಅಂತ ನಿಮ್ಮಲ್ಲಿ ಕೇಳಬೇಕಾಗಿದೆ. ಇನ್ನೊಂದು ಚೈತ್ರನೇ ಹೇಳಿದ್ದು ಸೂರ್ಯ ಅಂತಂದರೆ, ಸೂರ್ಯ ಅಂತ ಹೇಳಿದರೆ ಕೋಟಿ ಚೆನ್ನಯ್ಯರ ಕೈಯಲ್ಲಿ ಇರುವಂತಹ ಒಂದು ಆಯುಧ. ಆ ಆಯುಧಕ್ಕೊಂದು ಗೌರವ ಇದೆ. ಅದು ಒಂದು ಪೂಜನೀಯ ವಸ್ತು ಬಿಲ್ಲವನ ಸಮುದಾಯಕ್ಕೆ. ಈ ನಮ್ಮ ಕರಾವಳಿಯಲ್ಲಿ BJPಯ ಜಿಲ್ಲಾಧ್ಯಕ್ಷರು ಬಿಲ್ಲವರು, BJPಯ 2 ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ನಮ್ಮ ಸುನೀಲ್ ಕುಮಾರ್ ಇಬ್ಬರು ಬಿಲ್ಲವರು. ಈ 3 ಬಿಲ್ಲವರ ನಾಯಕರ ಕುಲದ ದೈವಗಳ ಸೂರ್ಯನ ಬಗ್ಗೆ ನೀವು ತಲ್ವಾರಿಗೆ ಹೋಲಿಸಿ ಮಾತಾಡಿದ್ದೀರಿ ಅಂತ ಹೇಳಿದಾಗ ಬಹುಶಃ ನಿಮಗೆ ಕರಾವಳಿಯ ಮಣ್ಣಿನ ಗುಣವೇ ಗೊತ್ತಿಲ್ಲ, ಅಥವಾ ನಿಮ್ಮ ಬುದ್ಧಿವಂತಿಕೆ ಕ್ಲ್ಯಾಪ್ ಹಾಕಿಸುವುದು ಮಾತ್ರ ಸೂರ್ಯ ಯಾವುದು ತಲ್ವಾರ್ ಯಾವುದು ಅಂತ ಹೇಳುವ ಜ್ಞಾನವೇ ಇಲ್ಲದ ನೀವು ವೇದಿಕೆಯಲ್ಲಿ ನಿಂತು ಮಾತನಾಡುವಾಗ ಆ ಸಭೆಯಲ್ಲಿ ಯಾವುದೇ ಬಿಲ್ಲವ ಯುವಕರು ಇರಲಿಲ್ವಾ? ಅವರು ಅದನ್ನು ಒಪ್ಪಿಕೊಂಡ್ರ? ಇತ್ತೇಕೂಡರು ಮುಖ್ಯಾಂಶಗಳು. ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರಡು ಮಾರ್ನಿಮಿದ ಮುಗಿತಲ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಹಿಡಿದು ಧರ್ಮ ಸಂದೇಶ. ಸುರತ್ಕಲ್ ಚೈತ್ರ ಕುಂದಾಪುರ ಮಲ್ತನ ಭಾಷಣವು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಹಿಡಿದು ಭಾರಿ ವಿರೋಧ. ಪೊಣ್ಣು ಜೋಕಿನ ಮಿತ್ತು ದೂರುಪಾಡ್ನಾಗ ಜಾಗ್ರತೆ ಒಪ್ಪಡು ಶಕುಂತಲಾ ಶೆಟ್ಟಿ. ಮಾರ್ನಿಮಿದ ವೇಷ ಪಾಡ್ದು ಪೆರಾರದ ಗೋಪಾಲ ದೇವಾಡಿಗರ್ನ ಮರ್ದದ ಖರ್ಚಿಗೆ ಪಣವು ಸಾಯುವುದಗೈನ ವಿಶ್ವ ಹಿಂದೂ ಪರಿಷತ್ ಕಜೆಪದವು. ಹುಷಾರಿ ಜನನ ಇರುವೇರು ಬಡವರಿಗೆ ಅಖಿಲ ಭಾರತ ಬಿಲ್ಲವ ಸಂಗುಡ್ದು ಪಣವು ಸಾಯ. ಬಂಟ್ವಾಳ ಮಂಡಳಿದ ಮಾರ್ಗಸೂಚಿ ಕಟ್ಟೆ ಬೊಕ್ಕ ಭಗವಧ್ವಜ ಹಾಳ್ ಮಲ್ತಿನ ಬಗೆಟ್ ವಿಶ್ವ ಹಿಂದೂ ಪರಿಷತ್ ಹಿಡಿದು ಪೊಲೀಸರಿಗೆ ದೂರು. ಬಂಟ್ವಾಳ ಪೊಲೀಸರು ಹಿಡಿದು ತನಿಖೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ನನಲಾತ್ ಸುದ್ದಿ ಬೊಕ್ಕ ಮನರಂಜನೆಗಾದು ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ಮೇಲೆ.